ಬಾಯಿ ನೀರೂರಿಸುವಂಥ ಮಶ್ರೂಮ್ ಬಿರಿಯಾನಿನ ಮನೆಯಲ್ಲೇ ಸುಲಭವಾಗಿ ಚಿಕನ್ ಬಿರಿಯಾನಿಗಿಂತಲೂ ಸೂಪರಾಗಿ ಫಸ್ಟ್ ಕ್ಲಾಸಾಗಿ ಮಾಡಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ಅದ್ಭುತವಾಗಿರುವಂಥ ಖುಷ್ಕ ರೆಸಿಪಿ ಆಗಿದ್ದೆ, ಅದು ತುಂಬಾ ವೈರಲ್ ಆಗಿದೆ. ಇವತ್ತು ಒಂದು ಸೂಪರ್ ಆಗಿರುವಂತಹ ಮಶ್ರೂಮ್ ಅಥವಾ ಅಣಬೆ ಬಿರಿಯಾನಿಯನ್ನು ಹೇಗೆ ಮನೆಯಲ್ಲಿ ತುಂಬಾ ಸುಲಭವಾಗಿ ಚಿಕನ್ ಬಿರಿಯಾನಿಗಿಂತಲೂ ರುಚಿಯಾಗಿ ಹೇಗೆ ಮಾಡೋದನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುವಂತಹ ರೆಸಿಪಿ ಇದು. ನೋಡಿ, ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ನೀವು ಎಲ್ರಿಗಿಂತ ಬೇಗನೆ ನನ್ನ ವೀಡಿಯೋಸ್ಗಳನ್ನು ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾವು ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ರೈಸನ್ನು ನೀರಲ್ಲಿ ನೆನೆ ಹಾಕಬೇಕು. ಆವಾಗ ಬಿರಿಯಾನಿ ಸೂಪರಾಗಿ ಆಗುತ್ತೆ. ನಾರ್ಮಲ್ ಆಗಿ ಮಾಡುವಂತಹ ಮೀಲ್ಸ್ ರೈಸನ್ನೇ ತಗೊಳ್ಳಿ, ಬಿರಿಯಾನಿ ಚೆನ್ನಾಗೇ ಬರುತ್ತೆ, ಏನೂ ತೊಂದರೆ ಇಲ್ಲ. ಬಾಸ್ಮತಿ ರೈಸೇ ಬೇಕು ಅಂತಿಲ್ಲ. ನಾನು ಮೀಡಿಯಂ ಲೋಟದಲ್ಲಿ 2 ಲೋಟದಷ್ಟು ಮೀಲ್ಸ್ ರೈಸನ್ನು ತಗೊಂಡು ನೀರಲ್ಲಿ ನೆನೆ ಹಾಕಿಟ್ಟಿದ್ದೇನೆ. ಇವಾಗ 2 ಲೋಟದಷ್ಟು ರೈಸ್ನ ಬಿರಿಯಾನಿ ಮಾಡಲಿಕ್ಕೆ ಒಂದು 15ರಷ್ಟು ಬಟನ್ ಮಶ್ರೂಮನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ. ಬಿರಿಯಾನಿ ಮಾಡೋಕ್ಕೆ ನಾನು ನಾರ್ಮಲ್ ಆಗಿರುವಂಥ ಕುಕ್ಕರನ್ನು ತಗೊಂಡು ಸ್ಟವ್ ಮೇಲೆ ಇಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಇವಾಗ ಅದು ಕಾದ ನಂತರ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೇನೆ. ಅದಾದ ನಂತರ 3 ಟೇಬಲ್ ಸ್ಪೂನಷ್ಟು ತುಪ್ಪನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂತಂದರೆ ನಾವು ಈರುಳ್ಳಿನ ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಇದಕ್ಕೆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬಡೆ ಸೊಪ್ಪು, ಚಕ್ಕೆ, 1 ಸ್ಟಾರ್, ಪಲಾವ್ ಎಲೆ, ಒಂದು 5-6 ಏಲಕ್ಕಿ ಮತ್ತು ಸ್ವಲ್ಪ ಲವಂಗ, ಇಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಅದೇ ಥರ ಈ ಜಾವಿತ್ರಿ ಅಥವಾ ಜಾಯಿಪತ್ರ ಅಂತಾರಲ್ಲ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಒಂದ್ಸರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊತಾ ಇದ್ದೇನೆ. ಈರುಳ್ಳಿನ ನಾವು ತುಪ್ಪ ಮತ್ತು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಎಣ್ಣೆಯಲ್ಲಿ ಫ್ರೈ ಆಗುತ್ತೋ ಅಷ್ಟು ಈ ಬಿರಿಯಾನಿ ಸೂಪರಾಗಿ ಬರುತ್ತೆ. ಈರುಳ್ಳಿನ ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ, ಇದು ಇನ್ನೂ ಫ್ರೈ ಆಗಬೇಕು. ಇವಾಗ ನೋಡಿ, ಆನಿಯನ್ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವಂತಹ 2 ಚಿಕ್ಕ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ನಾವಿದನ್ನ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಸಾಫ್ಟ್ ಪೇಸ್ಟ್ ಥರ ಆಗಬೇಕು. ಅದಾದ ನಂತರ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಬೇಡೋಣ. ಟೊಮೆಟೊ ಬೆಂದು ಸಾಫ್ಟ್ ಆಗಿದೆ. ಇವಾಗ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳುವಾಗ ಊರಿನ ಕಮ್ಮಿಗೆ ಇಟ್ಕೊಳ್ಳಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 3/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಘಮಘಮ ಅನ್ನುವಂತಹ ಬಿರಿಯಾನಿ ಮಸಾಲ. ಈ ರೆಸಿಪಿನ ನಾನು ಜಸ್ಟ್ 1-2 ದಿನ ಮುಂಚೆ ಹಾಕಿದ್ದೇನೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಮಸಾಲ ಹಾಕಿದ ನಂತರ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಮಶ್ರೂಮನ್ನು ಹಾಕ್ಕೊಳ್ಳಿ. ಆವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ. ಇವಾಗ ಮಶ್ರೂಮ್ ಹಾಕಿದ್ವಲ್ಲ, ಇದೆಲ್ಲ ಹಾಕಿದ ನಂತರ ನಾವು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಈ ಮಸಾಲ ಮತ್ತು ಇದರ ಮಿಕ್ಸ್ ಅಷ್ಟು ಸೂಪರ್ ಆಗಿದೆ. ಈ ಮಸಾಲೆನ ನೀವು ಎಷ್ಟು ಟೇಸ್ಟಿಯಾಗಿ ಮಾಡ್ತೀರಾ ಅಷ್ಟು ರುಚಿಯಾಗಿ ನಮಗೆ ಬಿರಿಯಾನಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಈ ಮಸಾಲ ಮಿಕ್ಸ್ ಮಾಡಿರುವಂಥ ಮಶ್ರೂಮನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ನೀವು ಕುಕ್ಕರ್ ಲಿಡ್ ಇರುತ್ತಲ್ವ, ಅದನ್ನ ಉಲ್ಟಾ ಮಾಡಿ ಕ್ಲೋಸ್ ಮಾಡಿಟ್ಬಿಟ್ಟು ಒಂದು ಜಸ್ಟ್ 2 ನಿಮಿಷ ಇದನ್ನ ಬೇಯಿಸಿದರೆ, ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಸಾಕು, ಹೈ ಫ್ಲೇಮ್ ಬೇಡ. ನೋಡಿ, ಮಶ್ರೂಮ್ ಹದಕ್ಕೆ ಬೆಂದು
ಇದರ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ರೈಸನ್ನು ಹಾಕೊಳ್ಳೋಣ. ನೀವು ನೆನೆ ಹಾಕಿದ್ರಲ್ಲ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕೊಳ್ಳಿ. ರೈಸನ್ನು ಈ ಮಶ್ರೂಮ್ ಮಸಾಲೆ ಜೊತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಟೆಂಪ್ಟಿ ಆಗಿದೆ ನೋಡಿ. ಇದನ್ನ ನೋಡ್ತಾ ಇದ್ರೇನು ತಿನ್ನಬೇಕು ಅನ್ಸುತ್ತಲ್ವಾ? ಸೂಪರ್ ಆಗಿದೆ. ಇವಾಗ ಇದಕ್ಕೆ ನೀರನ್ನು ಹಾಕಿ ನಾವು ಬೇಯಿಸಲಿಕ್ಕೆ ಇಡಬೇಕು. ನಾರ್ಮಲ್ ಆಗಿರುವಂಥ ಮೀಲ್ಸ್ ರೈಸ್ ಆಗಿರೋದ್ರಿಂದ 1:2 ನೀರು ಸಾಕು. ಅಂದರೆ 2 ಗ್ಲಾಸ್ ರೈಸ್ ಹಾಕಿರೋದ್ರಿಂದ 4 ಗ್ಲಾಸಷ್ಟು ನೀರನ್ನು ಹಾಕೋಬೋದು. ಬಟ್ ಮಶ್ರೂಮ್ ಇದು ನೀರು ಏನಾದರೂ ಬಿಟ್ಟಿದ್ದರೆ ಒಂದು ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಫ್ಲೇವರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಿಮ್ಗೊಂಚೂರು ಹುಳಿ ಫ್ಲೇವರ್ ಬೇಕು ಅಂತಿದ್ರೆ 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸ, ಉಪ್ಪು ಕಮ್ಮಿ ಆಗಿದ್ದರೆ ನೋಡಿಕೊಂಡು ಉಪ್ಪನ್ನು ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂತಂದರೆ ಆಮೇಲೆ ನಾವು ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಾದ ನಂತರ ನಿಮಗೆ ಸ್ವೀಟಿಶ್ ಫ್ಲೇವರ್ ಬೇಕು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ, ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ, ನಿಮ್ಮ ಮನೆಯಲ್ಲಿ ಗೋಡಂಬಿ ಇದ್ದರೆ ಸ್ವಲ್ಪ ಗೋಡಂಬಿ, ಹಾಗೆಯೇ ಶುದ್ಧವಾಗಿರುವಂತಹ ತುಪ್ಪ ಇದ್ದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೊಳ್ಳಿ. ಇದೆಲ್ಲ ನಾವು ಫೈನಲ್ ಫ್ಲೇವರಿಗೆ ಹಾಕುವಂಥದ್ದು. ಇದನ್ನೆಲ್ಲ ಹಾಕಿ ಒಂದ್ಸರಿ ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿರಿಯಾನಿ ರುಚಿ ಸಖತ್ತಾಗಿ ಸೂಪರಾಗಿ ಬರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಕೋಬೇಕು. ನಿಮಗೆ ರೈಸ್ ಗಟ್ಟಿ ಬೇಕು ಅಂತಂದರೆ 1 ವಿಷಲ್ ಸಾಕು. ನಿಮಗೆ ರೈಸ್ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ 2 ವಿಷಲ್ ಹಾಕಿಸ್ಕೊಳ್ಳಿ. ಇದಾದ ನಂತರ ಒಂದ್ಸರಿ ಈ ವಿಷಲ್ ಇದು ಸ್ವಲ್ಪ ಈ ಗ್ಯಾಸ್ ಇರುತ್ತಲ್ಲ ಅದನ್ನ ತೆಗೆದುಬಿಡಿ. ಯಾಕಂತಂದರೆ ರೈಸ್ ತುಂಬ ಮೆತ್ತಗಾಗೋದು ತಪ್ಪುತ್ತೆ. 2 ವಿಷಲ್ ಹಾಕಿದರೆ ಮಾತ್ರ. 1 ವಿಷಲ್ ಹಾಕಿದರೆ ಈ ಥರ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೇ. ವಾವ್, ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಬಿಸಿ ಬಿಸಿ ರುಚಿಯಾಗಿರುವಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ನೋಡ್ತಾ ಇದ್ರೇ ಟೆಂಪ್ಟ್ ಆಗ್ತಾ ಇದೆ ನೋಡಿ. ಸಕ್ಕತ್ತಾಗಿ ಬಂದಿದೆ. ನೋಡಿದ್ರಲ್ಲ, ಕುಕ್ಕರಲ್ಲಿ ರೈಸನ್ನು ನಾವು ಒಟ್ಟಿಗೆ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ನೋಡಿ ಕರೆಕ್ಟಾಗಿ ಮಸಾಲ ರೈಸ್ಗೆ ಎಳ್ಕೊಂಡಿರುತ್ತೆ. ಎಷ್ಟು ಸುಲಭವಾಗಿ ಈ ಮಶ್ರೂಮ್ ಬಿರಿಯಾನಿನ ಮಾಡಿದ್ವಿ ಅಂತ ನೋಡಿದ್ರಲ್ಲ. ಇವಾಗ ಇದನ್ನ ಸರ್ವ್ ಮಾಡಿ ತಿನ್ನೋದಷ್ಟೇ ಬಾಕಿ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಸೂಪರಾಗಿ, ಅಷ್ಟು ಫ್ಲೇವರ್ಡ್ ಆಗಿ, ಅಷ್ಟು ರುಚಿಯಾಗಿ ಬಂದಿದೆ. ಮಾಡೋದಕ್ಕೆ ಕೂಡ ತುಂಬಾ ಈಸಿ ಇದೆ. ಏನೂ ಕಷ್ಟ ಇಲ್ಲ. ಯಾರು ಬೇಕಾದರೂ ಇದನ್ನ ಟ್ರೈ ಮಾಡ್ಬೋದು. ಇವಾಗಂತೂ ಹೊರಗಡೆ ಹೋಗಿ ನಮ್ಗೆ ಏನನ್ನೂ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಈ ಥರ ರೆಸಿಪೀಸ್ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇವುಗಳನ್ನೆಲ್ಲ ನಾವು ಮನೆಯಲ್ಲಿ ಸುಲಭವಾಗಿ ಮಾಡಿ ತಿನ್ಬೋದು. ಹೆಲ್ತಿಯಾಗಿರುತ್ತೆ ಕೂಡ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ರೆಸಿಪೀಸ್ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.